ನ್ಯೂಸ್ ಅಂಡ್ ವ್ಯೂಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಐಡಿಯಲ್ ಕೆಫೆ ಮತ್ತು ಕರ್ನಾಟಕ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಹೆವೆನ್ ರೋಸ್. ವಿಶ್ವವಿದ್ಯಾನಿಲಯದ ನಿವೃತ್ತ ಪ್ರೊಫೆಸರ್ ಡಾಕ್ಟರ್ ಚಂದ್ರ ಪೂಜಾರಿ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಈಗ ಸರ್, ಸುಮಾರು 2 ಲಕ್ಷದಷ್ಟು ಆಸುಪಾಸು ಸಂಬಳ ತೆಕ್ಕೊಳ್ಳುವಂತ ಒಬ್ಬ ಪ್ರೊಫೆಸರ್ 5,000 ರೂಪಾಯಿ ಲಂಚ ತೆಕ್ಕೊಂಡು 5 ವರ್ಷ ಜೈಲು ಶಿಕ್ಷೆ ಅನುಭವಿಸ್ತಾರೆ. ಏನು ಜನ ಖಂಡಿತ ಈ ಸುದ್ದಿಯನ್ನು ನೋಡುವಾಗ ನಗಬಹುದು. ಅಯ್ಯೋ, ಈ ಪ್ರೊಫೆಸರ್ಗಳಿಗೆ ಇಷ್ಟು ಸಂಬಳ ಎಲ್ಲ ಇಟ್ಕೊಂಡು 5,000 ರೂಪಾಯಿಗೆಲ್ಲ ಕೈ ಒಡ್ತಾರಾ ಅಂತ ಒಂದು ವಿಚಾರ. ಎರಡನೇದಾಗಿ ಶಿಕ್ಷೆಯ ಬಗ್ಗೆ ನಾನು ಈ ಮೊದಲು ವಕೀಲರ ಹತ್ರ ಮಾತಾಡಿದ್ದೆ, ನಿಮ್ಮನ್ನ ಹತ್ರ ಮಾತಾಡೋ ಮೊದಲು ಅವ್ರು ಹೇಳಿರುವಂತೊಂದು ವಿಚಾರ, ಅದು 5 ರೂಪಾಯಿ ಇರ್ಬೋದು, 500 ಇರ್ಬೋದು, 5,000 ರೂಪಾಯಿನೇ ಇರ್ಬೋದು. ಲಂಚ ಅನ್ನೋದು ಲಂಚನೇ. ಕೊಡುವುದು ತಪ್ಪು, ಪಡ್ಕೊಳ್ಳೋದು ತಪ್ಪು. ಸಾಕ್ಷ್ಯ ಇದ್ದರೆ ಅದು ಅವರಿಗೆ ಶಿಕ್ಷೆ ಆಗುತ್ತೆ ಅಂತ ನಾನು ಕೇಳುವಂಥದ್ದು. ವಿಶ್ವವಿದ್ಯಾನಿಲಯ ವ್ಯವಸ್ಥೆಗಳಲ್ಲಿ ಈ ರೀತಿಯಲ್ಲಿ ಆಗುತ್ತಾ? ಈಗ ಸಾಮಾನ್ಯ ಜನರಿಗೆ ಅಡ್ಮಿಷನ್ ಟೈಮಲ್ಲಿ ದುಡ್ಡು ಕೊಡ್ಲಿಕ್ಕೆ, ಫೀಸ್ ಕಟ್ಟಲಿಕ್ಕೆ, ಡೆವಲಪ್ಮೆಂಟ್ ಫೀಸ್, ಡೊನೇಷನ್ ಎಲ್ಲ ಇರುತ್ತೆ ಅಂತ ಗೊತ್ತಿರುತ್ತೆ. ಅದರಾಚೆಗೆ ಈ ರೀತಿ ಪ್ರಬಂಧ ಮಂಡನೆ ಮಾಡುವಾಗ, PhD ಥೀಸಿಸ್ ಮಂಡನೆ ಮಾಡುವಾಗ, ಅದರ ಇವ್ಯಾಲ್ಯೂಯೇಷನ್ ಆಗುವಾಗೆಲ್ಲ ದುಡ್ಡು ಕೊಡಬೇಕಾಗುತ್ತೆ ಅನ್ನೋದೇ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಸೊ ಇವಾಗ ಇಲ್ಲಿ ಲೈವ್ ಆಗಿ ಶಿಕ್ಷೆನೂ ಆಗಿದೆ, ದುಡ್ಡು ತಗೊಂಡೋದಕ್ಕೆ ಪ್ರೂವ್ ಆಗಿದೆ. ಏನ್ ಹೇಳ್ತೀರಿ ಆಡಳಿತ ವ್ಯವಸ್ಥೆ ಅಥವಾ ನಮ್ಮ ಯೂನಿವರ್ಸಿಟಿಯ ವ್ಯವಸ್ಥೆ ಬಗ್ಗೆ? ನಾನು ಈ ಕೇಸ್ ಬಗ್ಗೆ ನಂದೇನು ಸ್ಪೆಸಿಫಿಕ್ ಕಮೆಂಟ್ಸ್ ಇಲ್ಲ. ಓಕೆ. ಯಾಕಂತ ಹೇಳಿದ್ರೆ ನನಗೆ ಅದರ ಹಿಂದೆ ಮುಂದೆ ಎಲ್ಲ ಡೀಟೇಲ್ಸ್ ಏನು ಗೊತ್ತಿಲ್ಲ. ಎಸ್ ಖಂಡಿತ. ಆದ್ರೂ ನನಗೆ ವಾಟ್ಸಪ್ ಕ್ಲಿಪ್ ಬಂತು ಇದರ ಬಗ್ಗೆ. ಹೌದು. ಅದು ಸಣ್ಣ ಬ್ರೀಫ್ ವಿವರ. ಅದರಲ್ಲಿ ನನ್ನ ಗಮನಕ್ಕೆ ಬಂದಾಗೆ ಇಲ್ಲ, 2012ರಲ್ಲಿ ಡಾಕ್ಟರ್ ನಾನು ಹೇಳ್ತೇನೆ, 2012ರಲ್ಲಿ ಡಾಕ್ಟರ್ ಅನಿತಾ ರವಿಶಂಕರ್ ಅವರು PhD ವಿದ್ಯಾರ್ಥಿನಿ ಪ್ರೇಮ ಡಿಸೋಜ್ ಅವರಿಂದ ಪ್ರಬಂಧ ಅಂಗೀಕಾರಕ್ಕೆ ಬೇಕಾದರೆ ಮೈಸೂರಿನಿಂದ ಬರುವ ಬಾಹ್ಯ ಪರಿವೀಕ್ಷಕರ ಖರ್ಚಿಗಾಗಿ 16,800 ರೂಪಾಯಿ ಬೇಕಾಗುತ್ತೆ ಅಂತ ಕೇಳಿದ್ರು. ಮೊದಲ ಕಂತಿನ 5,000 ರೂಪಾಯಿ ತಗೊಂಡಿದ್ರು. 5,000 ರೂಪಾಯಿ ತಗೊಂಡು ಹೋಗುವಾಗ ಸಂದರ್ಭದಲ್ಲಿ ಲೋಕಾಯುಕ್ತ ರೇಡ್ ಆಗಿತ್ತು. ಹೌದೌದು. ಅಂದ್ರೆ ಅದು ಅಷ್ಟು ಮಾಹಿತಿ ಇದರಲ್ಲಿ ಇದೆ. ಅದೇ ಆ ಮೊತ್ತ 16,800 ಮೊತ್ತ ಮತ್ತೆ ಅದರ ಉದ್ದೇಶ ನೋಡಿದರೆ 16,800 ರೂಪಾಯಿ ಅವರು ಕೇಳಿದ್ದದ್ದು. ಆದ್ರೆ ಇವರು ಮುಂಗಡವಾಗಿ 5,000 ರೂಪಾಯಿ ಕೊಟ್ಟಿದ್ದಾರೆ. 5,000 ರೂಪಾಯಿ ಕೊಡುವಾಗ ಲೋಕಾಯುಕ್ತ ದಾಳಿ ಆಗತ್ತೆ. ಹೌದೌದು. ಅದು ಮೊತ್ತ ಮತ್ತೆ ಉದ್ದೇಶ ಇದೆ ಅಲ್ವಾ? ಹೌದು. ಅದು ಎರಡನ್ನು ನೋಡಿದರೆ ನನಗೊಂದು ಹಳೆಯ ಕೇಸು ನೆನಪಾಗ್ತದೆ. ಸರ್ ಹೇಳಿ. ಅದು 17ನೇ ಶತಮಾನದಲ್ಲಿ ವಸಾಹತು ಸರ್ಕಾರ ಇದ್ದಾಗ ನಡೆದ ಕೇಸ್ ಅದು. ಅದಕ್ಕಿದಕ್ಕೂ ಸಂಬಂಧ ಇದೆ. ಹೇಳಿ ಸರ್. ಏನು ಅಂತ ಹೇಳಿದ್ರೆ, ಆಗ ಅವ್ರದ್ದು ಪಶ್ಚಿಮ ಬಂಗಾಳ ರಾಜಧಾನಿ ಆಗಿತ್ತು. ಅಲ್ಲಿ ವಾರನ್ ಹೇಸ್ಟಿಂಗ್ ಗವರ್ನರ್ ಆಗಿದ್ದ. ಆತನ ಮೇಲೆ ಒಂದು ಕೇಸು ಇಂಗ್ಲೆಂಡ್ ಅಲ್ಲಿ ದಾಖಲಾಗಿತ್ತು. ಏನು ಕೇಸು ಅಂತ ಹೇಳಿದ್ರೆ, ಆತ ಸ್ಥಳೀಯರಿಂದ ಆತಿಥ್ಯ ಮತ್ತೆ ಉಡುಗೊರೆ ಪಡ್ಕೊಂಡು ಕೆಲಸ ಮಾಡಿಕೊಡ್ತಿದ್ದ ಅಂತ ಹೇಳಿ. ಅದಕ್ಕೆ ಲಂಚ ಕೂಡ ಬ್ರಿಟಿಷರ ಬಳುವಳಿ ಅಲ್ಲ, ಒಂದು ವಾದ ನೋಡಿ ಅದಕ್ಕೆ ಸಂಬಂಧಪಟ್ಟ ಹಾಗೆ. ಆತನ ವಕೀಲರು ಏನ್ ಕೋರ್ಟ್ ಅಲ್ಲಿ ವಾದ ಮಾಡಿದ್ರು ಅಂತ ಹೇಳಿದ್ರೆ, ನನ್ನ ಕಕ್ಷಿದಾರರು ಉಡುಗೊರೆ ಆತಿಥ್ಯ ಪಡ್ಕೊಂಡದ್ದು ಸರಿ, ಅದನ್ನು ಪಡ್ಕೊಂಡು ಕೆಲಸ ಮಾಡ್ಲಿಲ್ಲ. ಎರಡನೇದಾಗ ಅವ್ರು ಯಾಕೆ ಪಡ್ಕೊಂಡ್ರು ಅಂತ ಹೇಳಿದ್ರೆ, ಭಾರತದಲ್ಲಿ ಆತಿಥ್ಯ ಮತ್ತೆ ಉಡುಗೊರೆ ತಗೊಳ್ಳೋದು ಭ್ರಷ್ಟಾಚಾರ ಅಲ್ಲ, ಅದೊಂದು ಸಂಪ್ರದಾಯ ಅಲ್ಲಿದ್ದು. ಉಡುಗೊರೆ ತಗೊಳ್ಳೋದು, ಆತಿಥ್ಯ ತಗೊಂಡು ಮತ್ತೆ ಪುನಃ ಉಡುಗೊರೆ ಕೊಡೋದು ಕೂಡ ಅಲ್ಲೇ ಸಂಪ್ರದಾಯ. ನಾವು ವಸಾಹತು ಸರ್ಕಾರ ಅಲ್ಲಿ ಆಡಳಿತ ನಡೆಸುವಾಗ ಸುಗಮವಾಗಿ ಆಡಳಿತ ನಡೆಸಬೇಕಾದ್ರೆ ನಾವು ಸ್ಥಳೀಯ ಪರಂಪರೆಗೆ ಅನುಗುಣವಾಗಿ ಆಡಳಿತ ಮಾಡ್ಬೇಕಾಗ್ತದೆ. ಸೊ ಅದಕ್ಕಾಗಿ ನಾನು ಆತಿಥ್ಯ ಪಡ್ಕೊಂಡಿದ್ದೇನೆ, ಉಡುಗೊರೆ ಪಡ್ಕೊಂಡಿದ್ದೇನೆ, ಕೊಟ್ಟಿದ್ದೇನೆ ಕೂಡ. ಬಟ್ ಅದನ್ನು ಮಾಡಿ ನಾವು ಕೆಲಸ ಮಾಡ್ಲಿಲ್ಲ ಅಂತ ಹೇಳಿದ ಆತನ ವಕೀಲ. ಸೊ ಕೋರ್ಟ್ ಕೂಡ ಒಪ್ಪಿಕೊಂಡು ಆ ಕೇಸು ಬಿದ್ದೋಯ್ತು. ಸೊ ಇಲ್ಲಿ ನಾನು ಇದನ್ನ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಯೂನಿವರ್ಸಿಟಿಯಲ್ಲಿ ಒಂದು ಪದ್ಧತಿ ಇದೆ. ಹಲೋ, ಯೂನಿವರ್ಸಿಟಿಯಲ್ಲಿ ಪದ್ಧತಿ ಏನಿದೆ ಅಂತ ಹೇಳಿದ್ರೆ, ಈಗ ನಾವು ರಿಸರ್ಚ್ ಮಾಡುವವರು ರಿಸರ್ಚ್ ಆದ ನಂತರ ನಮ್ಮ ಥೀಸಿಸ್ ಹೊರಗೆ ಹೋಗ್ತದೆ. ಅದಾದ ನಂತರ ಮೌಖಿಕ ಪರೀಕ್ಷೆ ನಡೀತದೆ. ವಯೋವಸ್ ಅಂತ ಹೇಳ್ತಾರೆ. ಮೌಖಿಕ ಪರೀಕ್ಷೆ ನಡೆಯುವಾಗ ಹೊರಗಿಂದ ಎಕ್ಸ್ಪರ್ಟ್ ಗಳು ಬರ್ತಾರೆ. ಹೊರಗಿಂದ ಎಕ್ಸ್ಪರ್ಟ್ ಬರುವವರಿಗೆ ಅವರನ್ನು
ಸ್ಥಳೀಯ ಆತಿಥ್ಯ ಕೆಲವೊಂದು ಯೂನಿವರ್ಸಿಟಿ ಭರಿಸ್ತದೆ. ಕೆಲವು ಖರ್ಚುಗಳು ಹೇಗಿರ್ತವೆ ಅಂತ ಹೇಳಿದ್ರೆ, ನೋಡಿ ಕೆಲವರು ಬಂದರು ನಮಗೆ ಧರ್ಮಸ್ಥಳಕ್ಕೆ ಹೋಗ್ಬೇಕು, ಶೃಂಗೇರಿ ಹೋಗ್ಬೇಕು, ಸುಬ್ರಹ್ಮಣ್ಯಕ್ಕೆ ಹೋಗ್ಬೇಕು ಅಂತ ಬಾಯಿ ಬಿಟ್ಟು ಹೇಳ್ತಾರೆ. ಮತ್ತೆ ನಿಮ್ಮಲ್ಲಿ ಗೇರು ಬೀಜ ಎಲ್ಲ ಬಾರಿ ಕಡಿಮೆ ಸಿಗ್ತದೆ ಅಂತೆಲ್ಲ ಹೇಳ್ತಾರೆ. ಮೀನು ಊಟ ಸಿಗುತ್ತೆ ಮಂಗಳೂರಲ್ಲಿ, ಮೀನು ಎಲ್ಲ ಇದೆ, ಚೆನ್ನಾಗಿ ಊಟ ಎಲ್ಲ ಇದೆ, ನಿಮ್ಮ ಸ್ಥಳೀಯ ಇದೇನೆಲ್ಲ ಇದೆ. ಹಾಗೆ ಏನ್ ಮಾಡ್ತಾರೆ ಗೈಡ್ಗಳು ಅಂತ ಹೇಳಿದ್ರೆ, ಅವರು ಕೂಡ ಏನು ಬರ್ತದೆ ಅದನ್ನು ಭರಿಸ್ತಾರೆ ಅವರು. ಬಟ್ ಇದೆಲ್ಲ ಕೆಲವು ಬರಬಾರ್ದನ್ನು ಸ್ಟೂಡೆಂಟ್ಗೆ ನೋಡಿಕೋಪ್ಪ ಅಂತ ಹೇಳ್ತಾರೆ ಅವರು. ಹಲೋ, ಸ್ಟೂಡೆಂಟ್ ಇದು ಎಲ್ಲಾ ಯೂನಿವರ್ಸಿಟಿಲಿ ಇರುವಂತದ್ದು. ಅಷ್ಟು ಮಾತ್ರ ಅಲ್ಲ, PhD ಆದ ನಂತರ ವೇಸ್ಟ್ಗಳಿಗೆ ಅಥವಾ ಸ್ಟೂಡೆಂಟ್ ಅವರ ಜೊತೆ PhD ಮಾಡೋರು ಊಟ ಹಾಕುವುದು, ಇದೆಲ್ಲ ಸ್ಥಳೀಯ ಪದ್ಧತಿಗಳು ಎಲ್ಲ ದಿಕ್ಕಲ್ಲಿ ಇದ್ದದ್ದು. ಈ ರೀತಿ ಆಯ್ತು. ಈ ದೃಷ್ಟಿಯಿಂದ ನನಗೆ ಅನಿಸ್ತಾ ಇರೋದೇನು ಅಂತ ಹೇಳಿದ್ರೆ, ಆ ಮೊತ್ತ ಮತ್ತೆ ಉದ್ದೇಶ ನೋಡಿದ್ರೆ ಇಂಥ ಪರಂಪರೆಯ ಪಾಲನೆ ಕೂಡ ಸಾಧ್ಯ ಇದೆ ಅಂತೇಳಿ. ಇದೇನು ನಾನು ಜಡ್ಜ್ಮೆಂಟ್ ಬಗ್ಗೆ ನನ್ನ ಕಮೆಂಟ್ರಿ ಅಲ್ಲ, ಇದೊಂದು ವಿಡಂಬನೆ. ಹೌದು. ಮತ್ತೊಂದು ದೃಷ್ಟಿಯಿಂದ ನೋಡಿದ್ರೆ, ಅಂದ್ರೆ ಇಡೀ ಉನ್ನತ ಶಿಕ್ಷಣದಲ್ಲಿರೋ ಭ್ರಷ್ಟಾಚಾರದ ದೃಷ್ಟಿಯಿಂದ ಈ ಜಡ್ಜ್ಮೆಂಟ್ ಅನ್ನು ನೋಡಿದ್ರೆ ಇದೊಂದು ಸ್ಟ್ರಾಂಗ್ ಮೆಸೇಜ್ ಕೊಡ್ತಾ ಇದೆ ವಿದ್ಯಾರ್ಥಿಗಳಿಗೆ ಮತ್ತು ಪ್ರೊಫೆಸರ್ಗಳಿಗೆ ಮತ್ತು ವಿಶ್ವವಿದ್ಯಾನಿಲಯ. ಏನು ಸ್ಟ್ರಾಂಗ್ ಮೆಸೇಜ್ ಅಂತ ಹೇಳಿದ್ರೆ, ಸಣ್ಣ ಪುಟ್ಟ ಭ್ರಷ್ಟಾಚಾರ ಮಾಡಬಾರ್ದು ಅಂತ ಹೇಳಿ. ತಕೊಳ್ಳೋದಿದ್ರೆ ಲಕ್ಷಗಟ್ಟಲೆ ತಗೊಳ್ಬೇಕಂತವಾ? ಅದು ನಾನು ಹೇಳುದಿಲ್ಲ, ನಾನು ಬೇರೆ ತಿಳ್ಕೊಂಡೆ ಸರ್. ಮೆಸೇಜ್ ಅಂತ ಹೇಳುವಾಗ ಇನ್ನು ಮುಂದೆ ಯಾರು ಕೂಡ ತಗೊಳ್ಬೇಡಿ, ನಾವು ಶಿಕ್ಷೆ ಕೊಡ್ತೇವೆ ಅಂತ ನೀವು ಹೇಳ್ತೀರಿ. ಯೂನಿವರ್ಸಿಟಿಯಲ್ಲಿ 5-6 ತಿಂಗಳ ಹಿಂದೆ ಒಂದು ಕೇಸ್ ಆಯ್ತು. ಹೌದು, ಪ್ರೊಫೆಸರ್ ಜಯಶಂಕರ್ ಅವರು ಹೇಳಿದ್ರೆ, ಒಬ್ಬ ಪ್ರೊಫೆಸರ್ 17 ಲಕ್ಷ ದುಡ್ಡು ಯಾರ ಸ್ಥಳೀಯ ಲೀಡರ್ಗೆ ಕೊಟ್ಟು, ಯಾಕೆ ಕೊಟ್ರು ಅಂತ ಹೇಳಿದ್ರೆ ರಾಯಚೂರು ಯೂನಿವರ್ಸಿಟಿಲಿ ವೈಸ್ ಚಾನ್ಸಲರ್ ಆಗ್ಬೇಕು ಅಂತ ಹೇಳಿ. ಹೌದು. ಸೊ ಆ ಕೇಸ್ ಈಗ ವಿಚಾರಣೆ ನಡೀತಾ ಇರ್ಬೇಕು. ಹೌದು, ಪೊಲೀಸ್ ಕಂಪ್ಲೇಂಟ್ ಮಾಡಿದ್ದಾರೆ. ಆಗಲೇ ನಮ್ಮ ವಕೀಲರು ಕೂಡ ಮಾತನಾಡುವಾಗ ಹೇಳಿದ್ರು, ಲಂಚ ತಗೊಳ್ಳುವುದು ಕೂಡ ಅಪರಾಧ, ಲಂಚ ಕೊಡುವುದು ಕೂಡ ಅಪರಾಧ ಅಂತ ಹೇಳಿ ಅದು ವಿಚಾರಣೆ ನಡೀತಾ ಇದೆ. ಮತ್ತೆ ಇದೇ ರೀತಿಯ ಕೇಸ್ ಮತ್ತೊಂದು ಬೆಂಗಳೂರು 2 ವರ್ಷದ ಹಿಂದೆ ಬೆಂಗಳೂರು ಯೂನಿವರ್ಸಿಟಿ ನಡೆದಿತ್ತು. ಅದೇನು ಅಂತ ಹೇಳಿದ್ರೆ, ಒಬ್ಬ ಪ್ರೊಫೆಸರ್ ಆತ್ಮಹತ್ಯೆ ಮಾಡಿಕೊಂಡ್ರು. ಹೌದು ಹೌದು ಹೌದು, ನಾನು ಆತ್ಮಹತ್ಯೆ ಮಾಡಿಕೊಂಡ್ರು ಅಂದ್ರೆ ಮೀಡಿಯಾದಲ್ಲಿ ಬಂದ ಚರ್ಚೆ ಏನು ಅಂತ ಹೇಳಿದ್ರೆ, ಅವ್ರು ಯಾವುದೋ ಯೂನಿವರ್ಸಿಟಿಯಲ್ಲಿ VC ಆಗ್ಲಿಕ್ಕೆ 2.5 ಕೋಟಿ ಕೊಟ್ಟಿದ್ದಾರೆ, ಸಾಲ ಮಾಡಿ ಕೊಟ್ಟಿದ್ದಾರೆ. ಬಟ್ VC ಆಗ್ಲಿಲ್ಲ, ದುಡ್ಡು ಇದಕ್ಕೆ ಬರ್ಲಿಲ್ಲ ಅವರಿಗೆ. ಹಾಗೆ ಅವರು ಆತ್ಮಹತ್ಯೆ ಮಾಡಿಕೊಂಡ್ರು ಅಂತ ಹೇಳಿ ಕೆಲವು ರಾಜಕೀಯ ನಾಯಕರು ಪ್ರೆಸ್ ಕಾನ್ಫರೆನ್ಸ್ ಕರೆದು ಚರ್ಚೆ ಮಾಡಿದ್ದಾರೆ. ಅದರ ವಿಚಾರಣೆ ಆಗಬೇಕು, ಇದರಲ್ಲಿ ದೊಡ್ಡ ಮಟ್ಟದ ಅಧಿಕಾರಿಗಳು ಭಾಗಿಗಳಾಗಿದ್ದಾರೆ ಮತ್ತು ನಮ್ಮ ವ್ಯವಸ್ಥೆ ಕುಲಪತಿ ಆಗಬೇಕಿದ್ರೆ ಕೂಡ ದುಡ್ಡು ಕೊಡಬೇಕು ಅನ್ನುವಂತ, ಕುಲಪತಿ ಆಗಬೇಕಿದ್ರೆ ಕೂಡ ದುಡ್ಡು ಕೊಡಬೇಕಾ, ದುಡ್ಡು ಕೊಡಬೇಕು VC ಆಗ್ಬೇಕಾದ್ರೆ, ರಿಜಿಸ್ಟರ್ ಆಗ್ಬೇಕಾದ್ರೆ, ಯೂನಿವರ್ಸಿಟಿ ಕಾಲೇಜುಗಳಲ್ಲಿ ಒಂದು ದುಡ್ಡು ಕೆಲಸ ಸಿಗ್ಬೇಕಾದ್ರೆ ದುಡ್ಡು ಕೊಡದೆ ಆಗುದಿಲ್ಲ ಅಂತ ಹೇಳೋ ಚರ್ಚೆ ಇದೆ. ನಿಮಗೆ ಇದು ಕೇವಲ ಚರ್ಚೆ ಅಲ್ಲ. 2017ರಲ್ಲಿ ಹೈಯರ್ ಎಜುಕೇಶನ್ ಮಿನಿಸ್ಟರ್ ಇದೆಲ್ಲ ಕಾಂಗ್ರೆಸ್ ಗವರ್ಮೆಂಟ್ ಇತ್ತು, ಬಸವರಾಜ್ ರಾಯರೆಡ್ಡಿ ಇರ್ಬೇಕು. ಅವರೊಂದು ಕಮಿಟಿ ನೇಮಕ ಮಾಡಿದ್ರು. ಏನ್ ಕಮಿಟಿ ಅಂತ ಹೇಳಿದ್ರೆ, ಸುಮಾರು 17 ಯೂನಿವರ್ಸಿಟಿಯಲ್ಲಿ ಪರ್ಚೇಸ್ ಅಲ್ಲಿ ಮತ್ತೆ ನೇಮಕಾತಿಯಲ್ಲಿ ಭ್ರಷ್ಟಾಚಾರ ಆಗಿದೆ, ಅದನ್ನ ಎನ್ಕ್ವೈರಿ ಮಾಡ್ಲಿಕ್ಕೆ ನೇಮಕಾತಿ ಮಾಡಿದ್ರು. 2014ರಲ್ಲಿ ಕರ್ನಾಟಕ ಯೂನಿವರ್ಸಿಟಿಯನ್ನು ಲೋಕಾಯುಕ್ತ ಪೊಲೀಸ್ ಅರೆಸ್ಟ್ ಮಾಡಿದ್ರು. ಯಾಕಂತ ಹೇಳಿದ್ರೆ ನೇಮಕಾತಿಯಲ್ಲಿ ತೆಗೆದುಕೊಂಡಿದ್ದಾರೆ. ಸೊ ಹೀಗಾಗಿ ನಮಗೆ ಇವತ್ತು ಕರ್ನಾಟಕದಲ್ಲಿ, ಅಲ್ಲಿ ದೇಶದಲ್ಲಿ ಕೂಡ, ಕರ್ನಾಟಕದಲ್ಲಿ ಅಂತೂ ನಿಮಗೆ ಸಾಕಷ್ಟು ಮಾಹಿತಿ ಸಿಗ್ತದೆ ಗೂಗಲ್ ಸರ್ಚ್ ಮಾಡಿದ್ರೆ, ಯಾವ ಯೂನಿವರ್ಸಿಟಿಯಲ್ಲಿ ಏನೆಲ್ಲ ಹಗರಣ ನಡೆದಿದೆ ಅಂತ ಹೇಳಿ. ಅಂದ್ರೆ ಇಂಥದ್ದು ನಡೆಯದ ಒಂದು ಯೂನಿವರ್ಸಿಟಿಯನ್ನು ಹುಡುಕುವುದು ಕಷ್ಟ. ಇದರೆಲ್ಲ ಎಲ್ಲರದ ಹಿನ್ನೆಲೆಯಲ್ಲಿ ಈ ಕೇಸ್ ನೋಡಿದ್ರೆ, ಅದಕ್ಕೆ ನಾನು ಹೇಳಿದ್ರು ಸಣ್ಣ ಪುಟ್ಟ ಭ್ರಷ್ಟಾಚಾರ ಮಾಡಬಾರ್ದು ಅಂತ. ಸ್ವಲ್ಪ ಹೆಸರಾದ್ರೂ ಬರುತ್ತೆ, ದೊಡ್ಡ ಭ್ರಷ್ಟಾಚಾರ ಮಾಡಿ ಅಂತ. ಅದು ನಿಮ್ಮ ಇಂಟರ್ಪ್ರಿಟೇಷನ್ಗೆ ಬಿಟ್ಟದ್ದು. ಎಸ್ ಸರ್, ಥ್ಯಾಂಕ್ ಯು. ನ್ಯೂಸ್ ಅಂಡ್ ವ್ಯೂಸ್